ಸೊಲ್ಯೂಷನ್ನ ಆಡಳಿತ ನಿರ್ದೇಶಕರಾಗಿರುವ ಕುಂಬ್ಳೆ ನರಸಿಂಹಪ್ರಭು ಅವರ 60ನೆಯ ಸಂವತ್ಸರವನ್ನು ನಗರದ ಕಾರ್ಶೆಟ್ ದ್ವಾರಕಾನಾಥ್ ಸಭಾಭವನದಲ್ಲಿ ಆಚರಿಸಲಾಯಿತು. ಸೋಲಾರ್ ವ್ಯವಹಾರದಲ್ಲಿ ಕರಾವಳಿ ಕರ್ನಾಟಕದಲ್ಲೇ ಮುಂಚೂಣಿಯಲ್ಲಿರುವ ಸೋಲಾರ್ ಎನರ್ಜಿ ಸೊಲ್ಯೂಷನ್ ಆಡಳಿತ ನಿರ್ದೇಶಕರಾಗಿರುವ ಕುಂಬ್ಳೆ ನರಸಿಂಹಪ್ರಭು ಅವರ 60ನೆಯ ಸಂವತ್ಸರವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಮಂಗಳೂರಿನ ಕಾರ್ಶೆಟ್ ದ್ವಾರಕಾನಾಥ್ ಸಭಾಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿ ಕುಂಬ್ಳೆ ನರಸಿಂಹಪ್ರಭು ಅವರಿಗೆ ಶುಭ ಕೋರಿದ್ರು. ಈ ವೇಳೆ ಅರ್ಚಕರಾದ ದಿನೇಶ್ ಭಟ್ ಅವರು ಮಾತನಾಡಿ, ಕುಂಬ್ಳೆ ನರಸಿಂಹಪ್ರಭು ಅವರು ಸಮಾಜಕ್ಕೆ ಇನ್ನಷ್ಟು ಕೊಡುಗೆ ನೀಡುವಂತಾಗಲಿ, ಅವರ ಸಮಾಜಮುಖಿ ಕೆಲಸ ನಿರಂತರವಾಗಿ ನಡೆಯಲಿ ಎಂದು ಶುಭ ಹಾರೈಸಿದ್ರು. 하길 들어오나 아니 막아요. 그러니까 은연이니까 브레이킹 마음을 아무게 느껴지게 막 보는데 아 이거는 단계로 보이더라. 그게 비디는 거지. 그러면 나올 수 있는 예수 있습니다. 그러나 브라ಹ్మణ들이 이거를 대우들만에 좋은 일들 아직까지 열심히 하고 어느 선자하는 것이 바이러스라는지 appreciate satisfaction ಕೊಡ್ತೀವಿ. ಈ ಸಂಜಾವನ್ನು ಪೂರ್ಣ ಬಾಯಿರಬೇಕು. ಅನಂತರ ಉದ್ಯಮಿ ವಿಎಂ ಪೈ ಅವರು ಮಾತನಾಡಿ, ಉದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ರೀತಿಯಲ್ಲಿ ಕೊಡುಗೆ ನೀಡಿದ್ದಾರೆ. ಅವರ ಉದ್ದಿಮೆ ಇನ್ನಷ್ಟು ಬೆಳೆಯಲಿ ಎಂದು ಹಾರೈಸಿದ್ರು. ಈ ವೇಳೆ ಹ್ಯಾಂಡ್ಯೂ ಐಸ್ ಕ್ರೀಮ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರದೀಪ್ ಪೈ, ಉದ್ಯಮಿ ಬಸ್ತಿ ಪುರುಷೋತ್ತಮ್ ಶೆಣಿ, ಕುಂಬ್ಳೆ ನರಸಿಂಹಪ್ರಭು ಅವರ ಸುಪುತ್ರರು ಸೇರಿದಂತೆ ಹಿತೈಷಿಗಳು ಭಾಗವಹಿಸಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.